ರಾಗತನ ಉಡುಪಿ ಸಹಯೋಗದೊಂದಿಗೆ ಎಂಜಿಎಂ ಕಾಲೇಜು ಉಡುಪಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಶ್ರೀ ಪುರಂದರ ದಾಸ ಮತ್ತು ಸಂಗೀತ ತ್ರಿಮೂರ್ತಿ ಉತ್ಸವವು ಎಂಜಿಎಂ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ರೂಪಾ ಅಯ್ಯಂಗಾರ್ ಮಣಿಪಾಲ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ಸಂಗೀತ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಪುರಂದರದಾಸ ಮತ್ತು ಸಂಗೀತ ತ್ರಿಮೂರ್ತಿ ಉತ್ಸವದಂತಹ ದಿವ್ಯ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಉದ್ಘಾಟಿಸುವ ಸೌಭಾಗ್ಯವನ್ನು ನನಗೆ ಕೊಟ್ಟ ಆಯೋಜಕರಿಗೆ ನನ್ನ ಕೃತಜ್ಞತೆಗಳು. ಸಂಗೀತ ನಿಧಿಯಂತೆ ಇರುವ ರಾಗದಲ್ಲಿ ಸಂಸ್ಥೆಯೊಂದಿಗೆ ನನಗೆ 1988ರಿಂದ ಅನ್ಯೋನ್ಯವಾದ ಬಾಂಧವ್ಯ ಇದೆ. ನಮ್ಮ ಪ್ರೀತಿಯ ದಿವಂಗತ ಶ್ರೀಮತಿ ವಸಂತಿ ಭಟ್ ಅವರು ನನ್ನನ್ನು ಈ ಸಂಸ್ಥೆಗೆ ಪರಿಚಯ ಅಜೀವ ಸದಸ್ಯರಾಗಿ ನೋಂದಾಯಿಸಿದರು. ಅವರ ವಿದ್ಯಾರ್ಥಿಯಾಗಿರುವ ಸೌಭಾಗ್ಯ ನನ್ನ ಮಗಳಿಗೂ ದೊರೆತಿದೆ. ಇದೇ ವೇಳೆ ರಾಗತನ ಪಲ್ಲವಿ ಪ್ರಶಸ್ತಿಯನ್ನ ಶ್ರೇಯಾ ಕೊಳತಾಯ ಸುರತ್ಕಲ್ ಅವರಿಗೆ ಪ್ರದಾನ ಮಾಡಲಾಯಿತು. ಇದೇ ವೇಳೆ ಖ್ಯಾತ ಪಿಟೀಲು ವಾದಕಿ ವಿದೂಷಿ ದಿವಂಗತ ಶ್ರೀಮತಿ ವಸಂತಿ ರಾಮಭಟ್ ಅವರ ನೆನಪಿನಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಾಗತನ ಉಡುಪಿ ಇದರ ಅಧ್ಯಕ್ಷರಾದ ಡಾಕ್ಟರ್ ಶ್ರೀಕಿರಣ್ ಹೆಬ್ಬಾರ್ ವಹಿಸಿದ್ರು. ಶ್ರೀಮತಿ ಉಮಾಶಂಕರಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಎಂಜಿಎಂ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ದೇವದಾಸ್ ಎಸ್ ನಾಯಕ್, ರಂಜನಿ ಮೆಮೋರಿಯಲ್ ಟ್ರಸ್ಟ್ ಉಡುಪಿ ಇದರ ಅಧ್ಯಕ್ಷರಾದ ಪ್ರೊಫೆಸರ್ ವಿ ಅರವಿಂದ್ ಹೆಬ್ಬಾರ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಅಂತ ಹೇಳುವಂಥದ್ದು ಈಗ ಸ್ವಲ್ಪ ಒಂದು ದಶಕದ ಹಿಂದೆ ಅದು ಸ್ವಲ್ಪ ಕ್ಷೀಣಿಸಿದಂತಹ ಒಂದು ಪ್ರಕಾರ ಆಗಿತ್ತು. ಈಗ ಅದು ಮತ್ತೆ ರಿಸರ್ಜೆನ್ಸ್ ಆಗ್ತಾ ಇದೆ. ಪಲ್ಲವಿ ದರ್ಬಾರ್ ಅಂತ ಹೇಳೋದು ಆ ಪಲ್ಲವಿ ಕಾಂಟೆಸ್ಟ್ ಅಂತ ಹೇಳುವಂಥ ಹೆಸರಿನಲ್ಲಿ ಹೊಸ ಹೊಸ ನಮ್ಮನೆಯ ಪಲ್ಲವಿಗಳೆಲ್ಲ ಹೊರಗೆ ಬರ್ತಾ ಇದೆ. ಪ್ರಪಂಚದಲ್ಲಿ ನಾನಂತೂ ಕಂಡು ಕೇಳದೆಯ ಪಲ್ಲವಿಗಳೆಲ್ಲ ಈಗ ಹೊರಗೆ ಬರ್ತಾ ಇದೆ. ಈಗಿನ ಹೊಸ ಪೀಳಿಗೆಯ ತಲೆಮಾರಿನವರು ಪ್ರಪಂಚವೇ ಬೆರಗಾಗುವ ರೀತಿಯಲ್ಲಿ ಕರ್ನಾಟಕ ಸಂಗೀತದ ಪಲ್ಲವಿಯಲ್ಲಿ ಹಾಡ್ತಾ ಇದ್ದಾರೆ. ಅದು ಸಂತೋಷದ ವಿಷಯ. ಇದನ್ನು ಯೂಟ್ಯೂಬ್ ಉಪಾಧ್ಯಾಯರು ಕೆಲವು ವರ್ಷಗಳ ಹಿಂದೆ ಏನೋ ಹಿಂದೆ ಸರಿತಾ ಇದೆ ಅಂತ ಹೇಳುವಂಥ ಒಂದು ಕೊರತೆಯನ್ನು ಕಂಡು ರಾಗವನ್ನು ಮಾಡುವಂಥ ಎಲ್ಲ ಕೆಲಸವನ್ನು ಅವರು ಗಮನಿಸ್ತಾ ಇದ್ದರೂ ಕೂಡ ರಾಗಂ ತಾನಂ ಪಲ್ಲವಿ ಸ್ವಲ್ಪ ತೆರೆಮರೆಯ ಹಿಂದೆ ಬಂದಿರೋದ್ರಿಂದ ಅವರು ಬಹಳ ಬಲವಾಗಿ ಒಂದು ಪ್ರಮೇಯವನ್ನು ಹೇಳಿ ನಮ್ಮ ಮುಂದೆ ಇಟ್ಟು, ನೀವು ಇನ್ನು ಮುಂದಕ್ಕೆ ರಾಗಂ ತಾನಂ ಪಲ್ಲವಿಯನ್ನು ಕಂಪಲ್ಸರಿ ಮಾಡಬೇಕು. ಜಯಂತ್ ಐತಾಳ್, ವಿ4 ನ್ಯೂಸ್ ಉಡುಪಿ.